ಹೋಸ್ಟ್ ಯಾರಿಗೆ ಮಾಡ್ಬೇಕು ಮಾತಾಜಿ? ಹರೇ ಕೃಷ್ಣ. ಲಲಿತಾ ಮಾತಾಜಿ ಅವರಿಗೆ ಮಾಡಿ ಮಾತಾಜಿ ಹೋಸ್ಟ್. ಕರೆಕ್ಟ್ ಮಾತಾಜಿ, ಶ್ಲೋಕ 23 ಸರಿ ಇದೆ. ಮಾತಾಜಿ ಸ್ಕ್ರೀನ್ ಶೇರ್ ಮಾಡುದಲ್ವ ಮಾತಾಜಿ? ಮಂಗಳಾಚರಣೆ ಮಾಡುದಾ ಅಲ್ಲ ನೀವು ಮಾಡ್ತೀವ? ಮಾಡುತ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಶ್ರೀ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಈಗ ಮಾತಾಜಿ ಅವರು ಬರುವ ತನಕ ನಾವು ರಿವಿಷನ್ ಮಾಡುವ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೆಸರನ್ನು ಹೇಳಿ ನೀವು. ಹಾ ಮಾತಾಜಿ. ನಾಲ್ಕನೇ ಅಧ್ಯಾಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ನಾನು ಡ್ರೈವಿಂಗ್ ಹೋಗ್ಬಿಡ್ತೀನಿ, ಇವಾಗ ಇರಲ್ಲ, ಅದಕ್ಕೋಸ್ಕರ ನಾನು ಹೇಳ್ಬಿಡ್ಲಾ? ಆಮೇಲೆ ಹೇಳಕ್ಕಾಗಲ್ಲ. ಹೇಳಿ ಮಾತಾಜಿ. ಶ್ಲೋಕ ಒಂದು ಹೇಳ ಮಾತಾಜಿ. ಸ್ಟಾರ್ಟಿಂಗ್ ನಿಂದ ಹೇಳಿ. ಭಗವದ್ಗೀತಾ ಯಥಾರೂಪ. ಶ್ರೀ ಪರಮಾತ್ಮನೇ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳ ಮಾತಾಜಿ.
ಮಂಜುಳಾ ನಿಮಿಷ ಮಾತಾಜಿ. ಮಾತಾಜಿ, ನಿಮಿಷ. ಇದು ಮಾತಾಜಿ, ಇದು 22ನೇ ಶ್ಲೋಕ ಆಗಿತ್ತು ಮಾತಾಜಿ. 23ರಿಂದ ಹೇಳ್ಕೊಡ್ಬೇಕಾಗಿತ್ತು ಮಾತಾಜಿ ಈಗ ಲಲಿತಾ ಮಾತಾಜಿ ಅವರು ಹೇಳಿಕೊಡ್ಲಿಕ್ಕೆ ಬರ್ತಾರೆ, ಅವ್ರು ಸ್ವಲ್ಪ ಬಿಸಿ ಇದ್ದಾರೆ. ಅಲ್ಲಿ ತನಕನಾ? ಓಕೆ ಮಾತಾಜಿ, ಸಾರಿ ಮಾತಾಜಿ, ನಾನು ಕೇಳಿಸ್ಕೊಂಡಿಲ್ಲ. ಧನ್ಯವಾದಗಳು. ಮಾತಾಜಿ ಶ್ಲೋಕ 1 ಓದಿ. ಭಗವದ್ಗೀತಾ ಯಥಾರೂಪ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ ದಿವ್ಯಜ್ಞಾನ. ಶ್ಲೋಕ 1. ಶ್ರೀ ಭಗವಾನುವಾಚ ಇಮಂ ವಿವಾಸ್ತ್ವತೆ ಯೋಗಂ ಪ್ರೋಕ್ತವಾನ್ ಅಮಂ ವ್ಯಯಂ ವಿವಾಸ್ವಾನಾನ್ ಸ್ವಾನಾನ್ ಮನವೇ ತಾಹ ಮನುರಿಕ್ಷ್ವಾಕವೇ ಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 1 ಮಾತಾಜಿ. 2 ಶ್ಲೋಕ 2. ಶ್ಲೋಕ 2. ಏವಂ ಪರಂಪರಾಪ್ತಂ ಇಮಂ ರಜರ್ಷಯೂದಃ ಸಕಲೇನಃ ಮಹತಾ ಯೋಗನಷ್ಟಃ ಪರಂತಪಃ. ಹರೇ ಕೃಷ್ಣ ಮಾತಾಜಿ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಹೇಳಿ ಮಾತಾಜಿ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಜರ್ಷಯೋ ವಿದುಃ ಸಕಲೇನಃ ಮಹತಾ ಯೋಗನಷ್ಟಃ ಪರಂತಪ. ಹರೇ ಕೃಷ್ಣ ಮಾತಾಜಿ. ಇಮಂ ರಾಜರ್ಷಯೋ ವಿದುಃ. ಇವಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಸಕಾಲೇನಃ ಮಹತಾ ಯೋಗೋ ನಷ್ಟ ಪರಂತಪ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ನೆಕ್ಸ್ಟ್ ಕೃಷ್ಣ ಓದಿ. ನೆಕ್ಸ್ಟ್ ಮಾತಾಜಿ ಇವರು ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವುದು ಶ್ಲೋಕ? 3ನೇ ಶ್ಲೋಕ ಮಾತಾಜಿ. 3ನೇ ಶ್ಲೋಕ ಹೇಳಿ. ಶ್ಲೋಕ 3. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ಲೋಕ 4. ಪೂರ್ಣಿಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಓದ್ತೀನಿ. ಶ್ಲೋಕ 4. ಮಾತಾಜಿ. ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಯಾವ್ದು ಹೇಳಿ ಮಾತಾಜಿ? ಶ್ಲೋಕ 5ನೇ 5. ಶ್ಲೋಕ. ಶ್ಲೋಕ 5. ಶ್ರೀ ಭಗವಾನ್ ಉವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನಾತ್ವಂ ವೇತ್ತ ಪರಂತಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿರೀಶ್ ಪ್ರಭುಜಿ. ಹರೇ ಕೃಷ್ಣ. ಶಿರೀಶ್ ಪ್ರಭುಜಿ. ಶಿರೀಶ್ ಪ್ರಭುಜಿ. ಹರೇ ಕೃಷ್ಣ. 6ನೇ ಶ್ಲೋಕ ಓದಿ ಪ್ರಭು. ಅಜ್ಜೋಪಿ ಸನ ಯತ್ವಾಂ ಭೂತಾನಾಮೀಶ್ವರೋಪಿ ಸನ ಪ್ರಕೃತಿಂ ಸ್ವಾಮಧಿ ಮಾತಾಜಿ. ಅದೇನ್ ಮಾತಾಜಿ? ಸ್ವಾಮಧಿಷ್ಠಾಯ
स्वामधिष्ठाय संभवाम्यहं त्वं मायया ಪ್ರಭುಜಿ, ನಾನು ಹೇಳಿದಾಗೆ ನೀವು ಹೇಳಿ ಇವಾಗ. ಅಜೋಪಿ ಸನ್ನವ್ಯಯಾತ್ಮ, ಅಜೋಪಿ ಸನ್ನವ್ಯಯಾತ್ಮ, अजोऽपि सन्नयायात्वाम् ಭೂತಾನಾಮೀಶ್ವರೋಪಿ ಸನ್, भूतानामीश्वरोऽसि ಪ್ರಕೃತಿಂ ಸ್ವಾಮಧಿಷ್ಠಾಯ, प्रकृतिं स्वामधिष्ठाय ಸಂಭವಾಮ್ಯಾತ್ಮ ಮಾಯಯಾ. मायया. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 8ನೇ ಶ್ಲೋಕ ಅಲ್ಲ ಮತ್ತೆ 7ನೇ ಶ್ಲೋಕ ಮಾತಾಜಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಉಷಾ ಕುಮಾರಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧನ್ಯವಾದಗಳು ಮಾತಾಜಿ. ಶ್ಲೋಕ 9. ವೆಂಕಟೇಶ್ ಪ್ರಭು, ಹರೇ ಕೃಷ್ಣ ಪ್ರಭು. ವೆಂಕಟೇಶ್ ಹರೇ ಪ್ರಭು. ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 9 ಮಾತಾಜಿ. ಹೌದು ಮಾತಾಜಿ. ಹಾ ಪ್ರಭು. ಹೌದು ಪ್ರಭುಜಿ. ಶ್ಲೋಕ 9. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಧನ್ಯವಾದ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಹಾ ಪ್ರಭು. ಶ್ಲೋಕ 10. ಮಲ್ಲಂಜಮ್ಮ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಯಾರು ಮಾತಾಜಿ? ಮಲ್ಲಂಜಮ್ಮ ಮಾತಾಜಿ, ನೀವೇ ಮಾತಾಜಿ, ನೀವೇ ಹೇಳಿ ಮಾತಾಜಿ. ಹತ್ತು ಮಾತಾಜಿ ಎತ್ತಲ್ಲ. ಹೌದು ಮಾತಾಜಿ. ವೀತರಾಗ ಭಯೋ ಕ್ರೋಧಃ ಮನ್ಮಯಾ ಮಾಮು ಪ್ರಾಶ್ರಿತಃ ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವಮಾಗತಃ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಗೀತಾ ಎಂ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪ್ರಯತ್ನ ಪಡ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. 12. 11 ಮಾತಾಜಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಅಕ್ಷತಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 12 ಅಲ್ಲ ಮಾತಾಜಿ? ಹಾ ಮಾತಾಜಿ. ಪಾಶ್ಚಾತ್ತಃ ಕರ್ಮಾಣಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರುಂ ಹಿ ಮನುಷ್ಯಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಕ್ಷಿಪ್ರುಂ ಹಿ ಮನುಷ್ಯೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಸಿದ್ಧಿರ್ಭವತಿ ಕರ್ಮಜಾ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಕವಿತಾ ರೆಡ್ಡಿ. ನಾನು ಹೊರಗಡೆ ಇದ್ದೀನಿ ಮಾತಾಜಿ. ನಾನು ಇನ್ನೊಂದ್ಸತಿ ಬಂದಾಗ ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಂಜುಳಾ ಆರ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಆರ್ ಮಾತಾಜಿ. ಎಂ ಸಾಯಿ ಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ.
ಯಾವ್ದು ಮಾತಾಜಿ 13? ನೀವೇ 13ನೇ ಶ್ಲೋಕ. ಮಾತಾಜಿ. ಹಾ ಮಾತಾಜಿ. ನಾನು ನೆಟ್ ಸರಿಯಾಗಿರ್ಲಿಲ್ಲ ಮಾತಾಜಿ, ಬಂದಿರ್ಲಿಲ್ಲ. ಟ್ರೈ ಮಾಡ್ತೀನಿ ಮಾತಾಜಿ. ತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತರಪಿ ಮಪಿ ಮಾಂ ವಿದ್ಯಾಕರ್ತರಮವಯಂ ವಿದ್ಯಾ ಕರ್ತಾರಮವ್ಯಯಂ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹೇಳಿ ಮಾತಾಜಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ. ತಸ್ಯ ಕರ್ತರಪಿ ಕರ್ತಾರಮಪಿ ಮಾಂ. ಕರ್ತಾರಪಿ ಮಪಿ ಮಾಂ ವಿದ್ಯಾ ಕರ್ತಾರಂ ಹರೇ ಕೃಷ್ಣ ಅವ್ಯಯಂ. ಮಾತಾಜಿ, ಧನ್ಯವಾದ. ವಿದ್ಯಾಕರ್ತರಮ ಮಾತಾಜಿ ನಿಮ್ದು ನೆಟ್ ಸ್ಲೋ ಇದೆ ಮಾತಾಜಿ, ಹಾಗಾಗಿ ಸ್ವಲ್ಪ ಕೇಳಿಸುವುದಿಲ್ಲ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜು ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ರಾಜು ಸಂಬಟ್ ಪ್ರಭುಜಿ ಹರೇ ಕೃಷ್ಣ. ರಾಜು ಪ್ರಭುಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಮಾತಾಜಿ ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ. ಹರೇ ಪೂರ್ಣಿಮಾ ಕೃಷ್ಣ ಮಾತಾಜಿ. ಹರೇ ಹೇಳಿ ಮಾತಾಜಿ. ಶ್ಲೋಕ ಹೇಳಿ ಮಾತಾಜಿ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಯತೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ಲೋಕ ಭಾಗ್ಯಲಕ್ಷ್ಮಿ 15. ಮಾತಾಜಿ ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಇವಾಗ ಕೇಳಿಸ್ತಾ ಇದೆ ಮಾತಾಜಿ. 15 ಮಾತಾಜಿ? ಹೌದು ಮಾತಾಜಿ. ಶ್ಲೋಕ 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಸರಿತ ಮಾತಾಜಿ? ಧನ್ಯವಾದಗಳು ಮಾತಾಜಿ, ಸರಿಯಾಗಿದೆ ಮಾತಾಜಿ. ಮಾತಾಜಿ ಹೇಳ 16? ಹೇಳಿ ಮಾತಾಜಿ. ಪೂರ್ಣಿಮಾ ಮಾತಾಜಿನಾ? ಹೌದು ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಟ್ಯೂನ್ ಚೇಂಜ್ ಆಗಿದೆ ನಿಮ್ದು ಇವಾಗ. ಧನ್ಯವಾದಗಳು. ಓಕೆ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. 17ನೇ ಶ್ಲೋಕ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 17ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ ಮಾತಾಜಿ, ಇವಾಗ ಜಾಯ್ನ್ ಆಗಿದ್ದೀನಿ, ಹೇಳ್ತೇನೆ. ಕರ್ಮಣೋ ಹ್ಯಪಿ ಬೋದ್ಧಾವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧಾವ್ಯಂ ಗಹನಾ ಕರ್ಮಣೋ ಗತಿಃ. ಧನ್ಯವಾದಗಳು ಮಾತಾಜಿ. ಓಕೆ ಮಾತಾಜಿ. ಶಿವಗಂಗಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಶ್ಲೋಕ 18. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ
ಸ ಬುದ್ಧಿಮಾನ್ ಮನಶ್ಶೇಷು ಸಾಯುಕ್ತ ಕುತ್ಸ್ನ ಕರ್ಮ ಕೃತ್. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದ. ಶಿರೀಶ್ ಪ್ರಭುಜಿ ಹರೇ ಕೃಷ್ಣ. 19ನೇ ಶ್ಲೋಕ ಮಾತಾಜಿ ಮೇಲೆ ಮಾಡಿ ಮಾತಾಜಿ ಸ್ವಲ್ಪ. ಶಿರೀಶ್ ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಶಿರೀಶ್ ಪ್ರಭುಜಿ. ಶ್ರಾವಂತಿ ಮಾತಾಜಿ. ಹಾ ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. 19ನೇ ಶ್ಲೋಕ ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಹಾ ಮಾತಾಜಿ. ಲಲಿತಾ ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಶ್ಲೋಕ. ಯಸ್ಯ ಸರ್ವೇ ಸಮಾರಂಭಾಃ ಕಮ ಸಂಕಲ್ಪ ವರ್ಜಿತಾಃ ಜ್ಞಾನ ಅದೇನ್ ಮಾತಾಜಿ? ಜ್ಞಾನಾಗ್ನಿ ದಗ್ಧ ಕೌಮಾಣಂ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮೈಹು ಪಂಡಿತ ಬುಧಃ. ಪ್ರಭುಜಿ ನಾನೊಮ್ಮೆ ಹೇಳ್ತೀನಿ, ನೀವು ಹೇಳ್ತೀರಾ? ಹಾ ಮಾತಾಜಿ. ಯಸ್ಯ ಸರ್ವೇ ಸಮಾರಂಭಾಃ ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ತಮಾಹು ಪಂಡಿತಂ ಬುಧಾಃ. ಹರಿ ಬೋಲ್ ಪ್ರಭುಜಿ, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಹರಿ ಬೋಲ್ ಮಾತಾಜಿ. ಉಷಾ ಕುಮಾರಿ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ನಂದು ಹೇಳಿದ್ರಿ ಮಾತಾಜಿ ಹೆಸರು. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 20. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಷಾ ಕುಮಾರಿ ಮಾತಾಜಿ ಹೇಳಿ ಮಾತಾಜಿ. ನೀವ್ ಹೇಳಿ ಮಾತಾಜಿ ಇವಾಗ. ಹೇಳ್ಬೇಕು. ಯಾವ್ದು ಹೇಳಿ ಮಾತಾಜಿ? 22ನೇ ಶ್ಲೋಕ. 21. 22. ಓಕೆ. ಯದೃಚ್ಛಾಲಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ. 21 ಹೇಳಿಲ್ಲ ಮಾತಾಜಿ. 21 ಯಾರು ಹೇಳಿಲ್ಲ. ಹೇಳಿದ್ರು ಅವ್ರು ಹೇಳಿದ್ದು 20 ಹೇಳಿದ್ದು. 21 ಹೇಳಿ ಮಾತಾಜಿ. 21 ಹೇಳಿ. ಹೇಳ್ತೀನಿ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 22ನೇ ಶ್ಲೋಕ ಹೇಳಿ ಪ್ರಭು. ಮಾತಾಜಿ ಶ್ಲೋಕ 22. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ರಾಜೇಶ್ವರಿ ಮಾತಾಜಿ ನೀವು ನ್ಯೂಟ್ ಎಲ್ಲ ಇದ್ದೀರಾ ಮಾತಾಜಿ? ಹೇಳಿ ಮಾತಾಜಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದಿ, ಅನ್ಮ್ಯೂಟ್ ಎಲ್ಲ ಇದ್ದೀರಾ? ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವ್ ಹೇಳ್ಬೇಕ್ರ ಮಾತಾಜಿ? ಹಾ ಹೇಳಿ ಮಾತಾಜಿ. ಶ್ಲೋಕ ಎಷ್ಟು ಮಾತಾಜಿ? 23. ಓಕೆ ಮಾತಾಜಿ. ಶ್ಲೋಕ 23. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಚರತಃ ಕರ್ಮ ಸಮಗ್ರಂ ಪ್ರವೀಲ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮುಂದಕ್ಕೆ ಓದ್ಸೋದ ಮಾತಾಜಿ? ಲಲಿತಾ ಮಾತಾಜಿ.
ಲಲಿತಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಅವ್ರು ಈಗ ಬರ್ತಾ ಇದ್ದಾರೆ. ಈಗ ತೆಗಿತಾ ಇದ್ದೀನಿ, ಒಂದ್ ನಿಮಿಷ. ಮಾತಾಜಿ ನನ್ಗೆ ಟೈಮ್ ಆಯ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಅಲ್ಲಿ 5:15 ಸ್ಟಾರ್ಟ್ ಅಂತೇಳಿ 7 ಶುರು ಮಾಡಿದ್ರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಂದಿನಿ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಅಲ್ಲಿ 5:15ಗೆ ಪ್ರೋಗ್ರಾಮ್ ಶುರು ಅಂತ ಹಾಕಿದ್ರು, ಅಂದ್ರೆ ಹೋಗ್ತಾ ಇರ್ಲಿಲ್ಲ ನಾನು. ಅಕಸ್ಮಾತ್ ಆಗ್ಬಿಡುತ್ತೆ ಮಾತಾಜಿ, ಹೋಗಿದ್ ಕಡೆ ಬೇಗ ಬರಕ್ ಆಗಲ್ಲ ಮಾತಾಜಿ. ಅಲ್ಲಿ ಶುರುನೇ 7 ಆದ್ರೂ ಶುರು ಮಾಡಕ್ಕೆ ಇದ್ ಮಾಡ್ತಾ ಇದಾರೆ ಮಾತಾಜಿ. ಆಮೇಲೆ ಹೊರಟ್ಬಿಟ್ಟೆ ನಾನು. ಪಾಪ ಅವ್ರು ತುಂಬಾ ಇದ್ ಮಾಡೋದು. ಇಲ್ಲ, 1 ನಿಮಿಷ ಹುಡುಗಿ ಸೀರೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ, ಆಮೇಲೆ ಹೊರಡಿ ಅನ್ಅವಾಯ್ಡಬಲ್ ಆಗೋಯ್ತು. ಓಕೆ, ಎಲ್ಲ ಆಯ್ತಲ್ಲ? 22 ಶ್ಲೋಕ ಕರೆಕ್ಟ್ ಆಗಿದೆ? ಮಾತಾಜಿ ಆಯ್ತು ಮಾತಾಜಿ, 22 ಆಯ್ತು. ಥ್ಯಾಂಕ್ ಯು ಮಾತಾಜಿ. 23 ಸ್ಟಾರ್ಟ್ ಮಾಡೋಣ. ಹಾ ಮಾತಾಜಿ, ಧನ್ಯವಾದಗಳು. ಆಗತ್ತೆ. ಸಾರಿ, ಎಲ್ಲರಿಗೂ ಸಾರಿ, ಎಲ್ಲ ಡಿವೋಟೀಸ್ಗೆ. ಶ್ಲೋಕ ಅಧ್ಯಾಯ 4, ಶ್ಲೋಕ 23. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ ಜ್ಞಾನಾವಸ್ಥಿತ ಚೇತಸಃ ಜ್ಞಾನ ಅವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಯಜ್ಞಾಯ ಆಚರತಃ ಯಜ್ಞಾಯಾಚರತಃ ಕರ್ಮ
ಸಮಗ್ರಂ ಪ್ರವಿಲೀಯತೆ. ಅನುವಾದ: ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಐಹಿಕ ಪ್ರಕೃತಿ ಗುಣಕ್ಕೆ ಅಂಟ್ಕೊಳ್ದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆ ಇರೋನು ಆದ ಮನುಷ್ಯ ಅವನು ಕರ್ಮದ ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಇರ್ತಾನೆ, ಲೀನವಾಗಿರ್ತಾನೆ ಅಂತ ಹೇಳ್ತಾರೆ. ರಿಪೀಟ್ ಮಾಡಿ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಶ್ಲೋಕ 24. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಭಗವದ್ಧಾಮವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪೂರ್ಣಾಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ಕೃಷ್ಣ ಪ್ರಜ್ಞೆ ಸಂಪೂರ್ಣವಾಗಿರೋರು ನಿಜವಾಗ್ಲೂ ಭಗವದ್ಧಾಮನ್ ಸೇರ್ತಾನೆ, ಯಾಕೆಂದ್ರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಇಂಥ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪೂರ್ಣಾಹುತಿ ಪರಾತ್ಪರವಾಗಿರುತ್ತೆ ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕದ್ದು ಸ್ವಭಾವದ್ದಾಗಿರುತ್ತೆ. ರಿಪೀಟ್ ಮಾಡಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ.
ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮಾಗ್ನೋ ಬ್ರಾಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮಾರ್ಪಣಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅಕ್ಷತಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಚರತಾಯ ಕರ್ಮ ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ ಮಾತಾಜಿ. ಅದು ಯಜ್ಞಾಯಾಚರತ ಕರ್ಮ ಯಜ್ಞಾಯಾಚರತ ಕರ್ಮ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಸಮಗ್ರಂ ಪ್ರವಿಲೀಯತೆ. ಎರಡ್ ಲೈನು ಹೇಳಿ ಮಾತಾಜಿ. ಓಷ್ಟಿ ಹೇಳ್ತೇನೆ ಮಾತಾಜಿ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಚರತಃ ಕರ್ಮ ಸಮಗ್ರಂ ಯಾ ದೀರ್ಘ ಹೇಳ್ಬೇಕು. ಯಜ್ಞಾಯಾಚರತ ಕರ್ಮ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 23. ಗತಂ ಸಂಗಸ್ಯ ಮುಕ್ತಸ್ಯ ಜ್ಞಾನವಾಸ್ಥಿತ ಚೇತಸಃ ಯಜ್ಞಾಯ ಚರಥ ಕರ್ಮ ಸಮಗ್ರಂ ಪ್ರವಿಲೀಯತೆ. ಮಾತಾಜಿ ಕರೆಕ್ಟ್ ಆಗಿ ಹೇಳಿದ್ರಿ. ಹೌದಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಗತ 22 23ನೇದು ಹೇಳಿ ಮಾತಾಜಿ. 23 ಮಾತಾಜಿ. 23ನೇದು ಹೇಳಿ ಮಾತಾಜಿ. ಗತ ಸಂಗಸ್ಯ ಮುಖ್ಯಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ. ಅಕ್ಷತಾ ಹೇಳಿದ್ರಲ್ಲ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ.
ಕವಿತಾಮಣಿ ಮಾತಾಜಿ ಹರೇ ಕೃಷ್ಣ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 24ನೇ ಶ್ಲೋಕ ಹೇಳಿ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವಾತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಶ್ರುತಿ ಮಾತಾಜಿ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ರುತಿ ಮಾತಾಜಿ ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಯಾವುದು ಮಾತಾಜಿ? 24ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 24. ಬ್ರಹ್ಮಣಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ವರ್ಡ್ ಬ್ರಹ್ಮಾರ್ಪಣಂ. ಹಾ, ಬ್ರಹ್ಮಾರ್ಪಣಂ. ಬ್ರಹ್ಮಾರ್ಪಣ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮಂತ್ ಮಾತಾಜಿ ಹರೇ ಕೃಷ್ಣ. ವಿದ್ಯಾ ಕಾಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಗ್ನ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಮಾತಾಜಿ ಬ್ರಹ್ಮ ಹವಿಹಿ ಅಲ್ಲಿ ಹಕಾರ ಹೇಳ್ಬೇಕು, ವಿ ಆದ್ಮೇಲೆ. ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. 2ನೇ ಲೈನ್ ಫಸ್ಟ್ ವರ್ಡ್. ವರ್ಡ್ ಬ್ರಹ್ಮಾಗ್ನ. ಅದು ಬ್ರಹ್ಮಾಗ್ನೌ ಬ್ರಹ್ಮಣಾಹುತ. ಬ್ರಹ್ಮಾಗ್ನೌ ಬರ್ತಾ ಇಲ್ಲ, ಅದು ಹೇಳಿ ಮಾತಾಜಿ. ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಸರಿ ಸರಿ. ಮುಂದೆ ಹೋಗೋಣ ಮಾತಾಜಿ. ಹರೇ ಕೃಷ್ಣ. ಸರಿ ಮತ್ತೆ. ಶ್ಲೋಕ 25. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಮೇವಾಪರೇ. ದೈವಂ ಏವ ಆಪರೇ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ. ಬ್ರಹ್ಮ ಅಗ್ನೌ ಅಪರೇ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇ ನೈವೋಪಜುಹ್ವತಿ. ಅನುವಾದ: ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಯೋಗಿಗಳು ಯಾವ ತರ ಯಜ್ಞ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ದೈವಮೇವಾಪರೇ ಅದಾಯ್ತಲ್ಲ, ಕರೆಕ್ಟ್ ಅದೇ. ದೈವಮೇವಾಪರೇ ಯಜ್ಞಂ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಯಜ್ಞೇನೈವೋಪಜುಹ್ವತಿ. ದೈವಮೇವಾಪರೇ ಯಜ್ಞಂ
योगिनः पर्युपासते ब्रह्माज्ञावपरे यज्ञं यज्ञेनैवोपजुह्वति दैवमेवापरे यज्ञं योगिना पर्युपासते ब्रह्माज्ञावपरे यज्ञं यज्ञेनैवोपजुह्वति दैवमेवापरे यज्ञं योगिनः पर्युपासते ब्रह्माज्ञावपरे यज्ञं यज्ञेनैवोपजुह्वति दैवमेवापरे यज्ञं योगिनः पर्युपासते ब्रह्माज्ञावपरे यज्ञं यज्ञेनैवोपजुह्वति ಶ್ಲೋಕ 26 ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಶ್ರೋತ್ರ ಆದೀನಿ ಇಂದ್ರಿಯಾಣಿ ಶ್ರೋತ್ರಾದೀನಿಂದ್ರಿಯಾಣ್ಯ ಅನ್ಯನು ಬರುತ್ತೆ ಅಲ್ಲಿ ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಶ್ರೋತ್ರ ಆದಿನಿ ಇಂದ್ರಿಯಾಣಿ ಅನ್ಯೇ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಇಂದ್ರಿಯಾಗ್ನಿಷು ವಿಷಯಾನ್ ಅನ್ಯ ವಿಷಯಾನನ್ಯ ಆ ಥರ ಬಿಡಿಸಿದ್ರೆ ಹಂಗೆ ಹೇಳ್ಬೇಕು, ಇಲ್ಲಾಂದ್ರೆ ಒಟ್ಟಿಗೆ ಒಂದೇ ವರ್ಡ್ ಥರ ಹೇಳ್ಬೇಕು. ಅನುವಾದ: ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಪರಿಶುದ್ಧ ಬ್ರಹ್ಮಚಾರಿಗಳು ಅವರು ಕೆಲವರು ಏನು ಮಾಡ್ತಾರೆ, ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮ ಮಾಡಿಕೊಂಡು ಅಗ್ನಿಯಲ್ಲಿ ಅರ್ಪಿಸ್ತಾರಂತೆ. ಕೆಲವರು ನಿಯಮಬದ್ಧ ಗೃಹಸ್ಥರು ಏನು ಮಾಡ್ತಾರೆ, ಇತರರ ಇಂದ್ರಿಯ ವಿಷಯಗಳನ್ನ ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸ್ತಾರೆ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಹೇಳಿ, ರಿಪೀಟ್ ಮಾಡಿ. ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಸಂಯಮಾಗ್ನಿಷು ಇಂದ್ರಿಯಾಗ್ನಿಷು ಜುಹ್ವತಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ
संयमाग्निषु जुह्वति शब्दादीन् विषयानन्य इन्द्रियाग्निषु जुह्वति जुग्वति ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಎಲ್ಲರನ್ನು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹೇಳಿ ಮಾತಾಜಿ ನೀವು. ಶ್ಲೋಕ 25. ದೈವಮೇವಾಪರಿ ಯಜ್ಞಂ ಯೋಗಿನಾ ಪರ್ಯುಪಾಸತೆ ಬ್ರಹ್ಮಜ್ಞವಪರಿ ಯಜ್ಞಂ ಯಜ್ಞಿನೈವೋಪಜುಹ್ವತಿ. ಬ್ರಹ್ಮಜ್ಞ ಎರಡು ದೀರ್ಘ ಇದೆ ಮಾತಾಜಿ. ಬ್ರಹ್ಮಾನು ದೀರ್ಘ, ಜ್ಞಾನು ದೀರ್ಘ. ಬ್ರಹ್ಮಾಜ್ಞಾವಪರೇ ಯಜ್ಞಂ ಬ್ರಹ್ಮಜ್ಞಾವಪರೇ ಯಜ್ಞಂ. ಸರಿ ಆಯ್ತಾ ಮಾತಾಜಿ? ಹರೇ ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ. ಕವಿತಾ ಆರ್ ರೆಡ್ಡಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಕವಿತಾ ಆರ್ ರೆಡ್ಡಿ ಮಾತಾಜಿ ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಕವಿತಾ ಆರ್ ರೆಡ್ಡಿ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಯಾವ ಶ್ಲೋಕ? 25ನೇ ಶ್ಲೋಕ ಹೇಳಿ ಮಾತಾಜಿ. 25. ಶ್ಲೋಕ 25. ಹರೇ ಕೃಷ್ಣ ಮಾತಾಜಿ. 25. ದೈವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಜ್ಞಾವಪರೇ ಯಜ್ಞಂ ಯಜ್ಞೈವೋಪಜುಹ್ವತಿ. ಯಜ್ಞೇನೈವೋಪಜುಹ್ವತಿ. ಯಜ್ಞೇನೈವೋಪಜುಹ್ವತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹೇಳ ನಾನು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೂಪಾ ಕೊಡುಕಳ್ ಮಾತಾಜಿನ. ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿದ್ಮೇಲೆ ನೀವ್ ಹೇಳಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿದ್ಮೇಲೆ ನೀವ್ ಹೇಳಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. 25ನೇ ಶ್ಲೋಕ ಹೇಳ್ಬಿಡಿ. ಇವಾಗ ಹೇಳಿ ಮಾತಾಜಿ. ಕೇಳಿಸ್ತಾ ಇದೆ ಇವಾಗ. ದೈವಮೇವಾಪರೇ ಯಜ್ಞಂ ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಬ್ರಹ್ಮಾಜ್ಞಾವಪರೇ ಅಲ್ಲೊಂಚೂರು ತಪ್ಪಾಯ್ತು, ಬಾಕಿ ಎಲ್ಲ ಸರಿ. ಬ್ರಹ್ಮಾಜ್ಞ ಎರಡು ದೀರ್ಘ ಇರಬೇಕು. ಸರಿ. ಬ್ರಹ್ಮಜ್ಞಾವಪರೇ ಯಜ್ಞಂ. ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ನೆಟ್ ಸರಿಯಾಗಿಲ್ಲ ಮಾತಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್. ಅದೇ ನಿಮ್ದು ನೆಟ್ವರ್ಕ್ ಸರಿ ಇಲ್ಲ ಈ ನಡುವೆ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 26ನೇ ಶ್ಲೋಕ ಹೇಳಿ. 26ನೇ ಶ್ಲೋಕ ಹೇಳಿ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 26. ಶ್ರೋತ್ರಾದೀನಿಂದ್ರಿಯಾಣನ್ನೇ ಸಂಯಮಾಗ್ನೇಷು ಜುಹ್ವತಿ ಶಬ್ದಾಧೀನ್ ವಿಷಯಾನನ್ನೇ ನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ನ್ಯಾ ಇದೆ ಮಾತಾಜಿಯಲ್ಲಿ. ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ. ಅಲ್ಲೊಂದ್ ಎರಡ್ ಕಡೆ ಚೂರ್ ಮಿಸ್ಟೇಕ್ ಆಯ್ತು. ಮಂಜುಳಾ ಎ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಮಾತಾಜಿ ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ. ಮಾತಾಜಿ 26ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 26. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 26ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 26. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹತಿ. ಸರಿ ಮುಂದಕ್ಕೆ ಹೋಗೋಣ ಮಾತಾಜಿ. ಸರಿ. ಶ್ಲೋಕ 27. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಚ ಅಪರೆ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸುತ್ತಾರೆ. ಕೆಲವರು ಎಲ್ಲ ಮನಸ್ಸು ಇಂದ್ರಿಯ ಎರಡನ್ನೂ ನಿಯಂತ್ರಿಸ್ಬಿಟ್ಟು ಆತ್ಮ ಸಾಕ್ಷಾತ್ಕಾರನ ಸಾಧಿಸಲು ಬಯಸ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಎಲ್ಲ ಇಂದ್ರಿಯಗಳು ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನ ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸ್ತಾರೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಶ್ಲೋಕ 28.
ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸರ್ವಸಂಶಿತವ್ರತಾಃ. ದ್ರವ್ಯಯಜ್ಞ ತಪಯಜ್ಞಾಃ. ದ್ರವ್ಯಯಜ್ಞಾಸ್ತಪೋ ಯಜ್ಞಾನ 4 ಸಣ್ಣ ಸಣ್ಣ ವರ್ಡ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ದ್ರವ್ಯಯಜ್ಞಾಃ ತಪಯಜ್ಞಾಃ ಯೋಗಯಜ್ಞಾಃ ತಥಾ ಪರೇ ತಥಾ ಆಪರೇ ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಃ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ. ಇಲ್ಲೂ 3 ವರ್ಡ್ ಇದೆ. ಸ್ವಾಧ್ಯಾಯ ಜ್ಞಾನಯಜ್ಞ ಚ ಅಂತ. ಯತಯ ಸಂಶಿತ ವ್ರತಾಃ. ಸಂಶಿತ ವ್ರತಾಃ. ಅನುವಾದ: ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ತ್ಯಜಿಸಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗದಿಂದ, ಮತ್ತೆ ಕೆಲವರು ದಿವ್ಯ ಜ್ಞಾನದಲ್ಲಿ ಮುಂದುವರಿಯಲು ವೇದಗಳನ್ನು ಅಭ್ಯಾಸ ಮಾಡುವುದರಿಂದ. ಕಟ್ಟುನಿಟ್ಟಾದ ವ್ರತಗಳನ್ನ ಯಾವ್ಯಾವ ಥರ ಮಾಡ್ತಾರೆ ಅಂತ. ಕೆಲವರು ಸ್ವತ್ತನ್ನು ತ್ಯಜಿಸ್ಬಿಟ್ಟು ಜ್ಞಾನೋದಯ ಪಡೀತಾರೆ. ಮತ್ತೆ ಕೆಲವರು ತಪಸ್ಸನ್ನು ಮಾಡೋದ್ರಿಂದ ಬರುತ್ತೆ. ಮತ್ತು ಕೆಲವ್ರಿಗೆ ಯೋಗದಿಂದ, ಮತ್ತು ಕೆಲವರಿಗೆ ದಿವ್ಯ ಜ್ಞಾನದಲ್ಲಿ ಮುಂದುವರಿಯಲು ವೇದಗಳನ್ನು ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಶ್ಚ ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ದ್ರವ್ಯಯಜ್ಞಾಸ್ತಪೋ ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಗೆ ಹೇಳಿದ್ದೀನಿ ನಾನು ಅನ್ಕೊಂಡೆ. 1 ಸೆಕೆಂಡ್ ಮಾತಾಜಿ. ಇವರು ರೇಖಾ ವಿಜಯ್ ಕುಮಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಕೇಳಿಸ್ತಾ ಇದೆ ಮಾತಾಜಿ. 27ನೇ
ಹಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಶ್ಲೋಕ 27. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ. ಶ್ಲೋಕ 27. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಜ್ಞ ಜುಹ್ವತಿ ಜ್ಞಾನ ದೀಪಿತೆ. ಆತ್ಮ ಸಂಯಮ ಯೋಗಾಗ್ನೌ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಶಿರೀಶ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಜಿ. 27 28 ಮಾತಾಜಿ. 28ನೇ ಶ್ಲೋಕ ಮಾತಾಜಿ ಪ್ರಭುಜಿ. ದ್ರವ್ಯಾಯ ನ್ಯಾಸ್ತ ಯೋಗ ಯಜ್ಞಾಸ್ತ ತಾಪರೆ ಸ್ವಾಧ್ಯಾಯ ಯಜ್ಞಾಶ್ಚ ಯತಿಃ ಸಂಶಿತ ವ್ರತೆ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಸ್ವಾಧ್ಯ ಯಜ್ಞಾಶ್ಚ ಯಜ್ಞಾನ ಯಜ್ಞಾಶ್ಚ ಯಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತಾಃ ಯತಃ ಸಂಶಿತ ವ್ರತಾಃ. ಸರಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ ನಾನು. ಹೇಳಿ ಮಾತಾಜಿ. 28 ಮಾತಾಜಿ. ಹಾ ಮಾತಾಜಿ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಃ ಯೋಗ ಯಜ್ಞಾಸ್ತತಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಃ ಸಂಶಿತ ವ್ರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 28ನೇ ಶ್ಲೋಕ 28. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತತಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶ್ರಿತ ವ್ರತಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಇನ್ನಿಬ್ರಿದ್ದಾರೆ ಮಾತಾಜಿ, ಹೇಳಿಸ್ಬಿಡೋದಾ? ಹೇಳಿಸ್ಬಿಡಿ ಮಾತಾಜಿ, 9 ಆಗ್ತಾ ಇದೆ. ಸರಿ ಮಾತಾಜಿ. ಉಷಾ ಕುಮಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಷಾ ಕುಮಾರಿ ಮಾತಾಜಿ. ಹರೇ ಕೃಷ್ಣ. 28ನೇ ಶ್ಲೋಕ ಹೇಳಿ ಮಾತಾಜಿ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತತಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಹಿತ ವ್ರತಾಃ. ಸಂಶಿತ ವ್ರತಾಃ. ಹರೇ ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 28ನೇ ಶ್ಲೋಕ ಹೇಳಿ ಪ್ರಭು. ಶ್ಲೋಕ 28. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತತಾ ಪರೇ ಸ್ವಾಧ್ಯಾಯ ಯಜ್ಞಾನ ಯಜ್ಞಾಶ್ಚ ಯಜ್ಞಾನ ಯಜ್ಞಾಶ್ಚ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಮಾತಾಜಿ ಸರಿ ಆಯ್ತು. ಸರಿ ಬಂತ ಮಾತಾಜಿ. ಲಾಸ್ಟ್ ಲೈನ್ ಯತಯ ಸಂಶಿತ ವ್ರತಾಃ. ವ್ರತಾಃ ದೀರ್ಘ ಇದೆ. ಮಾತಾಜಿ ಯತಯ ಸಂಶಿತ ವ್ರತಾಃ.
ಸರಿ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ ಧನ್ಯವಾದಗಳು. ನೀವು ಮಾತಾಜಿ ಹೇಳ್ಬಿಡಿ ಮಾತಾಜಿ ಎರಡು. ಹರೇ ಕೃಷ್ಣ ಮಾತಾಜಿ. ಸರ್ವಾಣಿಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನ ದೀಪಿತೆ ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಯಜ್ಞಾನ ಯಜ್ಞಶ್ಚ ಯತಯಾ ಸಂಶ್ರಿತಾ ವ್ರತಾಃ. ಧನ್ಯವಾದಗಳು ಮಾತಾಜಿ ಸ್ವಾಧ್ಯಾಯ ಯಜ್ಞಾನ ಯಜ್ಞಾಶ್ಚ. ಸ್ವಾಧ್ಯಾಯ ಯಜ್ಞಾನ ಅಂತಿಲ್ಲ, ಸ್ವಾಧ್ಯಾಯ ಯಜ್ಞಾನ ಯಜ್ಞಾಶ್ಚ. ಸರಿ ಮಾತಾಜಿ. ಸ್ವಾಧ್ಯಾಯ ಯಜ್ಞಾನ ಯಜ್ಞಶ್ಚ ಯಜ್ಞಾಶ್ಚ. ಓಕೆ, ಹರೇ ಕೃಷ್ಣ. ಎಲ್ರದ್ದು ಆಯ್ತಲ್ಲ? ಹಾ ಮಾತಾಜಿ, ಎಲ್ರದ್ದು ಆಯ್ತು ಮಾತಾಜಿ. ಕ್ಲೋಸ್ ಮಾಡೋಣ ಇವತ್ತಿಗೆ. ಹರೇ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಿರುವ ಅನಂತ ವೈಷ್ಣವ ಭಕ್ತ ವೃಂದಕ್ಕೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರಿಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದ. ನಾಳೆ 7:45 ಜಾಯಿನ್ ಆಗಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶಿರೀಶ್ ಧನ್ಯವಾದಗಳು. ಪ್ರಭು, ನೀವು ಮಾತಾಜಿ. ದರ್ಶನ ಕೊಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಿರೀಶ್ ಪ್ರಭು, ಶಿರೀಶ್ ಪ್ರಭು, ಶಿರೀಶ್ ಶಿರೀಶ್ ಪ್ರಭು, ಪ್ರಭು ಏನೋ ಹೇಳ್ತಾ ನೋಡಿ ಮಾತಾಡಿ. ಶಿರೀಶ್ ಪ್ರಭುಜಿ, ನಿಮ್ಮನ್ನ ನೋಡ್ಬೇಕು, ನಿಮ್ ದರ್ಶನ ಕೊಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ, ನೋಡೋಣ. ಏನ್ ಮಾಡಿ ಪ್ರಭುಜಿ. ಹಾ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭು, ನೋಡೋಣ ನಿಮ್ಮನ್ನ. ಹರೇ ಕೃಷ್ಣ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಪ್ರಭುಜಿ? 7ನೇ ಕ್ಲಾಸ್ ಮಾತಾಜಿ. ವಾಯ್ಸ್ ತುಂಬಾ ಚೆನ್ನಾಗಿದೆ ಪ್ರಭು ನಿಮ್ದು ಕೇಳಕ್ಕೆ. ಏನ್ ಮಾತಾಜಿ? ಹಾ, ತುಂಬಾ ಇಂಪಾಗಿದೆ ಪ್ರಭು ನಿಮ್ದು ವಾಯ್ಸ್. ಕಂಠ ತುಂಬಾ ಚೆನ್ನಾಗಿದೆಯಲ್ಲ ಮಾತಾಜಿ ಮಗುದು. ಅಲ್ಲ, ಎಷ್ಟು ಇಂಟ್ರೆಸ್ಟ್ ಆಗಿ ಬರುತ್ತೆ ನೋಡಿ. ಹಾ, ಅಷ್ಟು ಇಂಟ್ರೆಸ್ಟ್ ಆಗಿ ಮಗು ಹೇಳ್ತಾ ಇದೆ, ಒಂದೊಂದು ಕಲ್ತ್ಕೊಂತ ಇದೆ. ಚೆನ್ನಾಗಿ ತುಂಬಾ ಹೇಳ್ತಾರೆ. ಚೆನ್ನಾಗಿದೆ. ಧನ್ಯವಾದಗಳು ಪ್ರಭು, ವಿಡಿಯೋ ಆನ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಹೇಳ್ ಮಾಡಿ ಮಾತಾಜಿ. ಧನ್ಯವಾದ ಮಾತಾಜಿ ನಿಮ್ಗೆ, ನಂದಿನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ ನಿಮ್ಗೂ. ಸಾರಿ, ನಾಳೆಯಿಂದ ಏನಾಗಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ.